ಮಹಿಳೆಯರನ್ನ ಕರೆದುಕೊಂಡು ಹೋಗುವ ಸಂದರ್ಭ ಕಾರು ಚಾಲಕ ನಡೆಸಿದ ದೂಂಡಾವರ್ತನೆ ಆತಂಕ ಸೃಷ್ಟಿಸಿದ ಕಾರಣ ಸಾರ್ವಜನಿಕರು ಕಾರನ್ನ ಅಡ್ಡ ಹಾಕಿ ಚಾಲಕನನ್ನ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಬಂಟ್ವಾಳ ತಾಲೂಕಿನ ಸಾಲೆತ್ತೂರು ಸಮೀಪ ನಿನ್ನೆ ನಡೆದಿದೆ. ಕಾಳುಮಠ ಕಾಲೋನಿ ನಿವಾಸಿ 26 ವರ್ಷದ ಸಾಗರ್ ಮತ್ತು ಆತನ ಕಾರನ್ನ ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ. ಮಂಗಳೂರು ಹೊರವಲಯದ ತೊಕ್ಕೋಟು ಸಮೀಪದ ಪಿಲಾರಿನ ಮಹಿಳೆಯರಿಬ್ಬರು ಕಾರಿನಲ್ಲಿದ್ದರು. ಈ ಮಹಿಳೆಯರಿಬ್ಬರು ಕೂಡ ಪಣೋಲಿ ಬೈಲು ಕ್ಷೇತ್ರಕ್ಕೆ ಹೋಗಲು ಮಂಗಳೂರಿನಿಂದ ಬಾಡಿಗೆ ಕಾರಿನಲ್ಲಿ ಹೊರಟಿದ್ರು. ಆದರೆ ನಿಗದಿತ ಸ್ಥಳಕ್ಕೆ ತಲುಪಬೇಕಾಗಿದ್ದ ಕಾರು ಚಾಲಕ ಬದಲಿ ರಸ್ತೆಗಳ ಮೂಲಕ ವೇಗದಲ್ಲಿ ಒಟ್ಟಾರೆಯಾಗಿ ಚಲಾಯಿಸಿದ್ದು ಆತಂಕಿತರಾದ ಮಹಿಳೆಯರು ಬೊಬ್ಬೆ ಹಾಕಿದ್ದಾರೆ. ತಲೆಯನ್ನ ಕಾರಿನಿಂದ ಹೊರಗೆ ಹಾಕಿ ಸಹಾಯಕ್ಕಾಗಿ ಮಹಿಳೆಯರು ಮೊರೆ ಇಡೋದನ್ನು ಕಂಡ ಸ್ಥಳೀಯರು ಇದು ಅಪಹರಣ ಇರಬಹುದು ಎಂಬ ಶಂಕೆಯಿಂದ ಸಾಲೆತ್ತೂರು ಸಮೀಪದ ಕಾಡುಮಠದಲ್ಲಿ ಕಾರು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ.